ಅಂತ ಹೇಳಿದ್ರೆ ಈಗ ನಮ್ಮ ಮಕ್ಕಳು ಹಾಸ್ಟೆಲ್ ಅಲ್ಲಿ ಪಿಜಿ ಅಲ್ಲಿ ರೂಮ್ ಅಲ್ಲಿ ನೋಡಿ ಚಂದ ಹೇಳ್ತಾರೆ ಅಲ್ಲ. ಈಗ ಇದನ್ನು ತಿರ್ಗಿಸಿ ಹಾಕಿದ್ರೆ ಆಯ್ತು. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ಮೊಸರು ಎಲ್ಲ ಮಕ್ಕಳಿಗೆ ಬೇಕು, ತುಂಬಾ ಇಂಪಾರ್ಟೆಂಟ್ ಮೊಸರಿನ ಸೇವನೆ. ಆಯ್ತಲ್ಲ ನೋಡಿ, ಇದನ್ನು ತೊಳೆಯುವುದು ಸಹ ಹೇಗೆ ಅಂತ ನಿಮಗೆ ತೋರಿಸ್ತೇನೆ ನಾನು. ಇವತ್ತು ನಾನು ನಮ್ಮ ತುಳುನಾಡಿನ ಬಹಳ ಪಾಪ್ಯುಲರ್ ಒಂದು ಖಾದ್ಯ, ಅದು ಖಾದ್ಯ ಕೂಡ ಆಗ್ತದೆ, ಸಾಂಬಾರು ಕೂಡ ಆಗ್ತದೆ, ಚೇಟ್ಲ ಕೂಟು ಅಂತ ಹೇಳಿ. ಅದನ್ನು ಮಾಡಲಿಕ್ಕೆ ನಾನು ಇದು ಎಂತ ಹೇಳೋದು, ಸೇವಿನ ಎಲೆಯನ್ನು ಹುಡುಕ್ಲಿಕ್ಕೆ ಹೋದದು. ಭಯಂಕರದು ಐಸ ಓ ಶೇಲೆನೆ ಬಂಟಿ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಲಿಕ್ಕೆ ಇದ್ದೇನೆ, ನಮ್ಮ ಡೈಲಿ ರುಟೀನ್ ಜೊತೆಗೆ. ಸೊ ಈಗ ಫಸ್ಟಿಗೆ ನೀವು ನನ್ನ ಕೈಯಲ್ಲಿ ನೋಡ್ತಾ ಇರುವ ಹಾಗೆ ಇನ್ಸ್ಟಾ ಕುಕ್ವೇರ್ ಇದೆ. ಅಂದ್ರೆ ಇದು ಕಂಪನಿದ ಹೆಸರು ಇನ್ಸ್ಟಾ ಕುಪ್ಪ ಅಂತ ಹೇಳಿ. ಇದು ಪ್ರೆಸ್ಟೀಜ್ ನವರದ್ದು ಸಹ ಬರ್ತದೆ, ಹಾಗೆ ಬೇರೆ ಬೇರೆ ಕಂಪನಿದೆಲ್ಲ ಬರ್ತದೆ. ಇದಕ್ಕೆ ಕರೆಂಟ್ ಕುಕ್ವೇರ್ ಅಂತ ಹೇಳುದು. ಅಂದ್ರೆ ಇದರಲ್ಲಿ ಒಬ್ಬರಿಗೆ ಮಾತ್ರ ಅನ್ನ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಡಿಪೆಂಡಿಂಗ್ ಆನ್ ನಮ್ಮ ರಿಕ್ವೈರ್ಮೆಂಟ್ ನಾವು ತಗೊಳ್ಬಹುದು, ಸೈಜ್ ದೊಡ್ಡದು ಸಣ್ಣದೆಲ್ಲ. ಇದರ ಪ್ರಯೋಜನ ಎಂತ ಅಂತ ಹೇಳಿದ್ರೆ, ಈಗ ನಮ್ಮ ಮಕ್ಕಳು ಹಾಸ್ಟೆಲ್ ಅಲ್ಲಿ ಪಿಜಿ ಅಲ್ಲಿ ರೂಮ್ ಅಲ್ಲಿ ಎಲ್ಲ ಇರ್ತಾರೆ. ಹುಡುಗರ ಆಗಿರ್ಬಹುದು, ಹುಡುಗಿಯರಾಗಿರ್ಬಹುದು, ಅಥವಾ ನಾವು ಟ್ರಾವೆಲ್ ಮಾಡ್ತೇವೆ, ನಮ್ಗೆ ಟ್ರಾವೆಲ್ ಮಾಡುವಾಗ ಹೊರಗಿನ ಆಹಾರ ಆಗುದಿಲ್ಲ ಅಂತ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಆಹಾರವನ್ನು ನಾವೇ ಇದರಲ್ಲಿ ತಯಾರಿಸಿಕೊಳ್ಬಹುದು. ಇದರಲ್ಲಿ ನಾವು ಯಾವುದೆಲ್ಲ ಆಹಾರ ಮಾಡ್ಬೋದು ಅಂತ ಹೇಳಿದ್ರೆ, ಮನೆಯಲ್ಲಿ ಮಾಡುವಂತಹ ಆಲ್ಮೋಸ್ಟ್ ಎಲ್ಲ ಆಹಾರ ಸಹ ನಾವು ತಯಾರು ಮಾಡ್ಲಿಕ್ಕೆ ಆಗ್ತದೆ. ಫಸ್ಟ್ ಆಫ್ ಆಲ್ ನಾವು ರೈಸ್ ಐಟಮ್ಸ್ ಎಲ್ಲ ಸಹ ಇದರಲ್ಲಿ ಮಾಡ್ಬೋದು, ಸ್ಟೀಮ್ ಬರಿಸಿದ ಐಟಮ್ಸ್ ಮಾಡ್ಬೋದು, ಆಮ್ಲೆಟ್ ಮಾಡ್ಬೋದು, ಎಗ್ ಬಾಯ್ಲ್ ಮಾಡ್ಬೋದು. ಹಾಗೆ ವೆಜಿಟೇರಿಯನ್ಸ್ಗೆ ವೆಜಿಟೇಬಲ್ಸ್ ಏನುಂಟು ಅದನ್ನು ಸ್ಟೀಮ್ ಬರಿಸಿ ಬೇಯಿಸಿಕೊಳ್ಬಹುದು. ದೋಸೆ, ಇಡ್ಲಿ, ಉಪ್ಮಾ, ಹೀಗೆ ಅವಲಕ್ಕಿ ಎಲ್ಲ ಸಹ ಮಾಡ್ಲಿಕ್ಕೆ ಆಗ್ತದೆ. ಸೊ ಇವತ್ತು ನಾನು ಇದರಲ್ಲಿ ನಿಮ್ಗೆ ದೋಸೆ ಮಾಡಿ ತೋರಿಸ್ಲಿಕ್ಕೆ ಇದ್ದೇನೆ. ಹಾಗಾದ್ರೆ ಈಗ ರೂಮಲ್ಲಿ ಇರುವವರಾದ್ರೆ ಅವರು ಹೇಗೆ ದೋಸೆ ಮಾಡಿಕೊಳ್ಳುದು, ಅವರಿಗೆ ಹಿಟ್ಟು ಹೇಗೆ ತಯಾರು ಮಾಡ್ಕೊಳ್ಳುದು, ಈ ತರ ನಮ್ಗೆ ಒಂದು ಡೌಟ್ ಉಂಟು. ಎಕ್ಸಾಕ್ಟ್ಲಿ ಇದಕ್ಕೆ ನಾವು ಎಂತ ಮಾಡ್ಬೇಕು, ನಾವು ಹೊರಗೆ MTR ನವರದೆಲ್ಲ ಪ್ರೀಮಿಕ್ಸ್ ಸಿಗ್ತದಲ್ಲ, ಅದನ್ನು ತಂದು ದೋಸೆ ಮಾಡ್ಕೊಳ್ಬಹುದು. ಅಥವಾ ನಾವೇ ಮನೆಯಲ್ಲಿ ಅವರಿಗೆ ದೋಸೆಯ ಪ್ರೀಮಿಕ್ಸ್, ಇಡ್ಲಿಯ ಪ್ರೀಮಿಕ್ಸ್ ಆಗಿರಬಹುದು, ಉಪ್ಮಾದ ಪ್ರೀಮಿಕ್ಸ್ ಆಗಿರಬಹುದು, ಪಲಾವ್ ಪ್ರೀಮಿಕ್ಸ್ ಆಗಿರ್ಬೋದು, ಇಂಥದೆಲ್ಲ ಮಾಡಿಕೊಟ್ರೆ 1 ತಿಂಗಳಿಗಾಗುವಷ್ಟು 2 ತಿಂಗಳಿಗಾಗುವಷ್ಟೆಲ್ಲ ಮಾಡಿಕೊಟ್ರೆ ಅದನ್ನು ಅವರು ಇದರಲ್ಲಿ ತಯಾರು ಮಾಡಿಕೊಂಡು ತಿನ್ನಬಹುದು. ಸೊ ಈಗ ನಾನು ನಮ್ಮ ಮನೆಯಲ್ಲಿ ಈಗ ಆಲ್ರೆಡಿ ರೆಡಿ ಇರುವಂತಹ ದೋಸೆಯ ಹಿಟ್ಟಿನಿಂದ ದೋಸೆ ಮಾಡಿ ತೋರಿಸ್ತೇನೆ. ಅಂದ್ರೆ ಇದು ಸಕ್ಸಸ್ ಫೇಲ್ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ ಬೈ ಮಾಡ್ಬೇಕಾದ್ರೆ. ಇದರಿಂದ ಮೇನ್ ಪ್ರಯೋಜನ ಅಂತ ಹೇಳಿದ್ರೆ, ನಮ್ಗೆ ಈಗ ಔಟ್ಸೈಡ್ ನ ಫುಡ್ ಎಲ್ಲ ತಿಂದು ಮಕ್ಕಳಿಗೆ ಹೊಟ್ಟೆ ಹಾಳಾಗ್ತದೆ. ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಖಾರದೆಲ್ಲ ತಿಂದು ತುಂಬಾ ಕಷ್ಟ ಪಡ್ತಾರೆ. ಮತ್ತೆ ಅವರು ಹೊರಗೆ ಹೋಗಿ ಇದು ಜಂಕ್ ಫುಡ್ ಎಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕ್ರೇವಿಂಗ್ ಸ್ಟಾರ್ಟ್ ಆಗಿ. ಹೊಟ್ಟೆ ತುಂಬದಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ರಜೆ ಇರುವಾಗ ಎಲ್ಲ ತುಂಬಾ ಕಷ್ಟ ಆಗ್ತದೆ ಅವರಿಗೆ. ಅಂತಹ ಸಂದರ್ಭದಲ್ಲಿ ಇದು ತುಂಬಾ ಯೂಸ್ಫುಲ್ ಆಗ್ತದೆ. ಹಾಗಾಗಿ ನಾವು ದೋಸೆಯ ಪ್ರೀಮಿಕ್ಸ್ ಮನೆಯಲ್ಲಿ ಹೇಗೆ ಮಾಡಿಕೊಡುದು ಅಂತ ಹೇಳಿ ನೆಕ್ಸ್ಟ್ ನಾನು ತೋರಿಸ್ಲಿಕ್ಕಿದ್ದೇನೆ. ಫಸ್ಟ್ ಗೆ ಇದರಲ್ಲಿ ನಾವು ದೋಸೆ ಮಾಡಿ ನೋಡುವ. ದೋಸೆ ಆಗ್ತದೆ, ನೀರು ದೋಸೆ ಆಗ್ತದೆ, ಮತ್ತೆ ಪುಟ್ಟು, ಇಂಥದ್ದು ವೆರೈಟಿ ಆಫ್, ಮತ್ತೆ ಪ್ರೋಟೀನ್ ಅಂತದೆಲ್ಲ ಬೇಕು ಅಂತ ಇದ್ರೆ ಅದು ಸಹ ಎಲ್ಲ ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ಫಸ್ಟ್ ಗೆ ನಾವು ದೋಸೆ ಮಾಡಿ ನೋಡುವ ಬನ್ನಿ. ಈ ರೀತಿಯಾಗಿ ಪ್ಲಗ್ ಸಿಕ್ಕಿಸಿಕೊಂಡು ಬಿಸಿ ಮಾಡ್ಲಿಕ್ಕೆ ಇಡುವ ಫಸ್ಟಿಗೆ. ಈಗ ನಾನು ಪರ್ಚೇಸ್ ಮಾಡಿದಂತಹ ಈ ಕುಕ್ವೇರ್ ಉಂಟಲ್ಲ, ಇದು ನಾನ್ ಸ್ಟಿಕ್ ಆಯ್ತಾ. ಇದರಲ್ಲಿ ಸ್ಟೀಲ್ ಕೂಡ ಬರ್ತದೆ. ಸ್ಟೀಲ್ ಆದ್ರೆ ಸ್ವಲ್ಪ ತಳ ಹಿಡಿಯುವಂತಹ ಭಯ ಇರ್ತದೆ, ಹಾಗಾಗಿ ನಾನ್ ಸ್ಟಿಕ್ ನಾನು ತಗೊಂಡಿದ್ದೇನೆ. ನೋಡಿ, ಈಗ ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಸ್ವಲ್ಪ ಹಾಕಿಕೊಳ್ಳುವ. ನಾನೀಗ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೇನೆ. ನಾನೀಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ತೆಂಗಿನ ಎಣ್ಣೆ ಹಾಕಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ದೋಸೆಯ ಹಿಟ್ಟು ಇದರ ಗಾತ್ರ ಸ್ವಲ್ಪ ಸಣ್ಣದಿರುವ ಕಾರಣ ನಾವು ಸ್ವಲ್ಪ ಕಮ್ಮಿ ಪ್ರಮಾಣದ ಹಿಟ್ಟನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ಮುಚ್ಚಿಡುವ. ಇದರ ಮುಚ್ಚಳ ಗ್ಲಾಸ್ ವೇರ್ ಆದ ಕಾರಣ ಸ್ವಲ್ಪ ಮಕ್ಕಳು ಕೇರ್ಫುಲ್ ಆಗಿ ಇರ್ಬೇಕಾಗ್ತದೆ. ಇದು ಲೋ ಫ್ಲೇಮ್ ಅಲ್ಲಿ ನಾವು ಇಟ್ಟರೆ ಉಂಟಲ್ಲ, ಮಕ್ಕಳಿಗೆ ಮತ್ತೆ ಎಷ್ಟು ತಿಂತಾರೆ ಅಂತ ಗೊತ್ತುಂಟಲ್ಲ. ಸಣ್ಣ ಸಣ್ಣ ಇಂತಹ 3 ದೋಸೆ ಎಲ್ಲ ಸಾಕಾಗ್ತದೆ. ಅವರು ಓದಿಕೊಳ್ಳುವಾಗ ಅವರ ಪಕ್ಕದಲ್ಲಿ ಇದನ್ನು ಇಟ್ಕೊಂಡು ವರ್ಕ್ ಮಾಡ್ಬೋದು. ಈಗ 1 ನಿಮಿಷ ಆಯ್ತು ನಾನು ಹಾಕಿ, ಈ ತರ ಬಂದಿದೆ. ಈಗ ಇದನ್ನು ನಾವು ಬೇಕಿದ್ರೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುವ.
ಈಗ ಆಮ್ಲೆಟ್ ಎಲ್ಲ ಮಾಡುವವರಿಗೆ ಸಹ ಈ ತರ ಮಾಡಿಕೊಳ್ಬಹುದು. ಇದನ್ನು ನೋಡಿ ಚಂದ ಹೇಳ್ತದೆ ಅಲ್ಲ. ಈಗ ಇದನ್ನು ತಿರುಗಿಸಿ ಹಾಕಿದ್ರೆ ಆಯ್ತು. ನಿಮ್ಗೆ ಎಣ್ಣೆಯ ಪ್ರಮಾಣ ಹೆಚ್ಚು ಕಡಿಮೆ ಬೇಕಾದ ಹಾಗೆ ಮಾಡಿಕೊಳ್ಬಹುದು. ನೋಡಿ, ಇದು ಇನ್ಸ್ಟಾ ಕುಪ್ಪದಲ್ಲಿ ಬರುವಂತಹ ಸೌಟು ನೋಡಿ. ಚಂದ ಕಾದಿದೆ ನೋಡಿ. ಇನ್ನು ನಾವು ಇದಕ್ಕೆ ಎಣ್ಣೆ ಹಾಕ್ಬೇಕಂತ ಇಲ್ಲ. ಇನ್ನೊಂದು ದೋಸೆಯನ್ನು ಹೀಗೆ ಹಾಕುವ. ನಾವು ಕಾವಲಿಯಲ್ಲಿ ಮಾಡುವ ದೋಸೆಗೆ ಒಂದು ಇಡೀ ಸೌಟು ತೆಗಿತೇವಲ್ಲ, ಇದಕ್ಕೆ 1/4 ಸೌಟು ಸಾಕು. ಆಗ ಮಕ್ಕಳಿಗೆ ಗೊತ್ತಾಗ್ತದಲ್ಲ ಅವರಿಗೆ ಎಷ್ಟು ದೋಸೆ ಬೇಕು ಅಂತ ಹೇಳಿ. ಮನೆಯಲ್ಲಿಗೆ 2 ದೋಸೆ ತಿಂತಾರಾದ್ರೆ ಇದರಲ್ಲಿ ಮಾಡುವ ದೋಸೆ ಅವರು 4 ಎಲ್ಲ ತಿನ್ಬಹುದು. ಮತ್ತೆ ನೋಡಿ, ತೆಳು ಬೇಕಿದ್ರೆ ತೆಳು ಸಹ ಮಾಡ್ಲಿಕ್ಕೆ ಆಗ್ತದೆ. ಉತ್ತಪ್ಪದ ಹಾಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಹಾಗೆ ಚಂದ ಬೆಂದಿದೆ. ಇದನ್ನೊಮ್ಮೆ ತಿರುಗಿಸಿ ಹಾಕುವ. ನೋಡಿ, ಇದು ನಿಮ್ಗೆ ಅನಿಸ್ಬೋದು ಇದು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಉಂಟು ನಮ್ಗೆ. ಆದ್ರೆ ಮಕ್ಕಳು ಉಪವಾಸ ಇರುವುದಕ್ಕಿಂತ ಅಥವಾ ಅನಾರೋಗ್ಯ ಉಂಟು ಮಾಡುವಂತಹ ಆಹಾರ ತಿನ್ನುವುದಕ್ಕಿಂತ ಇದು ಬೆಟರ್ ಅಲ್ವಾ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಈ ತರ ನಾವು ಮಾಡಿದ್ರೆ ಅವರಿಗೆ ಓದ್ಲಿಕ್ಕೆ ಸಹ ಒಳ್ಳೇದಾಗ್ತದೆ. ನಮ್ಗೆ ಸಹ ಟೆನ್ಷನ್ ಫ್ರೀ ಆಗ್ತದೆ. ಮಕ್ಕಳು ದೂರದಲ್ಲಿದ್ದಾರೆ, ಅವರಿಗೆ ಫುಡ್ ಸರಿ ಆಗ್ತದಾ ಇಲ್ವಾ, ಹೇಗೆ ಆಗ್ತದೆ ಆರೋಗ್ಯ ಅಂತ ಎಲ್ಲ ಹೇಳಿ. ಈಗ ನೋಡಿ, ಇದರಲ್ಲಿ 2 ದೋಸೆ ರೆಡಿ ಆಯ್ತು. ಈಗ ಇನ್ನೊಂದು ಎಣ್ಣೆ ಹಾಕದೆ ನಾನು ಮಾಡ್ತಾ ಇದ್ದೇನೆ. ಈಗ ನಾವು ಉತ್ತಪ್ಪದ ಹಾಗೆ ಮಾಡುವ. ಸ್ವಲ್ಪ ದಪ್ಪ ಮಾಡಿ ಅದರ ಮೇಲೆ ನಾವು ನೀರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಈ ತರ ಇದ್ರೆ ಹಾಕ್ಬೋದು. ಅಂದ್ರೆ ಸಂಡೆ ಎಲ್ಲ ಇದ್ರೆ ಮಕ್ಕಳಿಗೆ ಈ ತರ ತರಕಾರಿ ಸ್ವಲ್ಪ ತಂದು, ಮೋರಲ್ಲಿ ಎಲ್ಲ ನಮ್ಗೆ 1 ನೀರುಳ್ಳಿ 1 ಕ್ಯಾರೆಟ್ ಆ ತರ ಎಲ್ಲ ಸಿಗ್ತದಲ್ಲ. ಸೊ ನಾವು ಸ್ಯಾಟರ್ಡೇ ತಂದಿಟ್ಟುಕೊಂಡು ಒಂದು ಪ್ರೀ ಪ್ಲಾನ್ ಬೇಕು. ಅದು ಮಕ್ಕಳಿಗೆ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಯಾವುದೇ ಕೆಲಸಕ್ಕೆ ಕೂಡ ನಾವು ಇನ್ಸ್ಟಂಟ್ ಪ್ಲಾನ್ ಮಾಡೋದಕ್ಕಿಂತ ಕೂಡ ಪ್ರೀ ಪ್ಲಾನ್ ನಾವು ಮಾಡಿಕೊಳ್ಬೇಕು. ಹಾಗೆ ಈ ತರ ಉತ್ತಪ್ಪ ಮಾಡೋದಾದ್ರೆ ಅವರಿಗೆ ತರಕಾರಿ ಎಲ್ಲ ಇದ್ರೆ ತಂದಿದ್ರೆ ಅದನ್ನು ತುರಿದು ಇದಕ್ಕೆ ಹಾಕಿಕೊಂಡ್ರೆ ಆಯ್ತು ಇದರ ಮೇಲೆ. ಆಯ್ತಾ? ಅದು ನಾನು ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, 2 ದೋಸೆ ಆಯ್ತು. ಸೊ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು, ಅಯ್ಯೋ ಈ ದೋಸೆಯನ್ನು ಹೇಗಪ್ಪ ಹಾಗೆ ತಿನ್ನುದು, ನನ್ನ ಮಕ್ಕಳಿಗೆ ಪ್ಲೇನ್ ದೋಸೆ ತಿನ್ನೋ ಅಭ್ಯಾಸವೇ ಇಲ್ಲ, ಎಂತ ಮಾಡುದು ಅಂತ ಹೇಳಿ. ಸೊ ಅದಕ್ಕೆ ಸಹ ಒಂದು ಉಪಾಯ ಇದೆ. ಎಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನೋಡಿ ಚಟ್ನಿ ಹುಡಿ ಮಾಡ್ಲಿಕ್ಕೆ ಆಗ್ತದೆ, ಉಪ್ಪಿನಕಾಯಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆಯೇ ಮತ್ತೆ ಜೇನುತುಪ್ಪ, ಸಕ್ಕರೆ ಈ ತರದೆಲ್ಲ ಮಕ್ಕಳು ಕೆಲವರು ತಿನ್ನೋ ಅಭ್ಯಾಸ ಇರ್ತದೆ. ಜಾಮಲ್ಲಿ ತಿನ್ಬಹುದು. ಇದು ಯಾವುದು ಆಗುದಿಲ್ಲ, ನನ್ಗೆ ಚಟ್ನಿಯಲ್ಲಿಯೇ ತಿಂದು ಅಭ್ಯಾಸ, ನನಗೆ ಸಾಂಬಾರಲ್ಲಿಯೇ ತಿಂದು ಅಭ್ಯಾಸ ಅಂತ ಇದ್ರೆ ಅಂತಹವರಿಗೆ ಕೂಡ ಇದರಲ್ಲಿ ಉಪಾಯ ಉಂಟು. ಹಾಗಾದ್ರೆ ಈಗ ಇದರಲ್ಲಿ ಚಟ್ನಿ ಮಾಡುದು ಹೇಗೆ, ಸಾಂಬಾರ್ ಮಾಡುದು ಹೇಗೆ ಎಂಬುದನ್ನು ಕೂಡ ನಾವು 1 by 1 ನೋಡ್ತಾ ಹೋಗುವ. ಅಂದ್ರೆ ಸಾಂಬಾರ್ ಪ್ರೀಮಿಕ್ಸ್, ಚಟ್ನಿ ಪ್ರೀಮಿಕ್ಸ್ ಎಲ್ಲ ಮಾಡಿದ್ರೆ ಅದಕ್ಕೆ ಜಸ್ಟ್ ನಮ್ಗೆ ಬೇಕಾದಷ್ಟು ಹಾಟ್ ವಾಟರ್ ಅನ್ನು ಮಿಕ್ಸ್ ಮಾಡಿದ್ರೆ ಆಯ್ತು, ರೆಡಿ. ಅಂತಹ ಇದನ್ನೆಲ್ಲ ನಾವು ಮಾಡಿ ನೋಡುವ 1 by 1. ಆಯ್ತಾ? ಸೊ ಇದೀಗ ಚಂದ ಬೇಲಿ ನೋಡಿ. ಮಕ್ಕಳಿಗೆ ಒಂದು ಉತ್ತಪ್ಪ ಇಲ್ಲಾದ್ರೆ ಒಂದು 2 ತಿನ್ಬಹುದು. ವೆಜಿಟೇಬಲ್ ತುಂಬಾ ಹಾಕಿಕೊಂಡ್ರೆ 2ಕ್ಕಿಂತ ಜಾಸ್ತಿ 100% ತಿನ್ಲಿಕ್ಕೆ ಆಗುದಿಲ್ಲ. ತುಂಬಾ ಟೈಮ್ ಸಹ ಇದು ತಕೊಳ್ಳುದಿಲ್ಲ ಅಲ್ಲ. ಹಾಗೆ ಇದ್ರಲ್ಲಿ ಉಂಟಲ್ಲ, ನೀರ್ ದೋಸೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಿಮ್ಗೆ ನೀರ್ ದೋಸೆಯ ಟೆಕ್ಸ್ಚರ್ ಸಿಗುದಿಲ್ಲ. ನೀರ್ ದೋಸೆದು ಎಕ್ಸಾಕ್ಟ್ ಟೇಸ್ಟ್ ಸಿಗ್ತದೆ. ಸೊ ನೀರ್ ದೋಸೆ ಮಾಡ್ಲಿಕ್ಕೆ ಆಗ್ತದೆ. ಕಲ್ತಪ್ಪ ಇಷ್ಟ ಇದ್ದವರಿಗೆ ಕಲ್ತಪ್ಪ ಸಹ ಮಾಡಿಕೊಳ್ಬಹುದು ಇದ್ರಲ್ಲಿ. ಉದ್ದಿನ ದೋಸೆ ಉಂಟಲ್ಲ, ನನ್ನ ಫೇವರಿಟ್. ಇದು ಖಾಲಿ ಉದ್ದು ಮಾತ್ರ ಅಲ್ಲ, ಇದಕ್ಕೆ ಹೆಸರು ಬೇಳೆ, ಕಡಲೆಬೇಳೆ, ಮೆಂತೆ ಕೂಡ ಹಾಕಿದ್ದೇನೆ. ಕರೆಂಟಿದ್ದು ಕುಕ್ವೇರ್ ಅಲ್ಲಿ ಉಂಟಲ್ಲ, ಈ ದೋಸೆ ಎಲ್ಲ ಆರಾಮ್ಸೆ ಮಾಡ್ಬೋದು. ಮತ್ತೆ ಈಗ ನಾವು ಅದರಲ್ಲಿ ರಾಗಿ ಅಂಬಲಿ ಮಾಡ್ಬೋದು. ಹೊಟ್ಟೆ ಸರಿ ಇಲ್ಲಾದ್ರೆ ರಾಗಿ ಅಂಬಲಿ ಮಾಡ್ಬೋದು. ಹಾಲು ಕುದಿಸಿ ಕಾಫಿ ಮಾಡಿಕೊಳ್ಬೋದು. ಅಸ ನೋಡುವ, ಇದಕ್ಕೊಂದು ಕಾಫಿ ಮಾಡುವ ಅದರಲ್ಲಿ. ತಿನ್ನು. ಮತ್ತೆ ಮಕ್ಕಳಿಗೆ ಮ್ಯಾಗಿ ಇದೆಲ್ಲ ತುಂಬ ಇಷ್ಟ ಅಲ್ಲ, ಬಟ್ ಅದನ್ನೆಲ್ಲ ಒಕೇಶನಲ್ಲಿ ತಿನ್ನಬೇಕು, ಡೈಲಿ ತಿನ್ನಬಾರ್ದು. ಜಸ್ಟ್ ಅವರಿಗೊಂದು ಕ್ರೇವಿಂಗ್ ಆಗುವಾಗ ಒಂದು ಜಸ್ಟ್ ಚೇಂಜಸ್ಗೆಲ್ಲ ಮ್ಯಾಗಿ ಎಲ್ಲ ಸುಲಭದಲ್ಲಿ ಅದರಲ್ಲಿ ಮಾಡಿ ತಿನ್ಬೋದು. ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಅದರಲ್ಲಿ.
ಬ್ರೆಡ್ ರೋಸ್ಟ್ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಇನ್ನೊಂದು ಎಂತ ಹೇಳಿದರೆ, ಮೊಸರು ಸಹ ಮಾಡ್ಬೋದು. ಹಾಲನ್ನು ಕುದಿಸಿ, ಈಗ ಮೊಸರು ಎಲ್ಲ ಮಕ್ಕಳಿಗೆ ಬೇಕು, ತುಂಬ ಇಂಪಾರ್ಟೆಂಟ್ ಮೊಸರಿನ ಸೇವನೆ. ಮತ್ತು ಇದಕ್ಕೆ ತುಂಬ ಕರೆಂಟ್ ಸಹ ಹೋಗುವುದಿಲ್ಲ. ಈಗ ಕರೆಂಟಿದ್ದು ಕ್ಯಾಟಲ್ ಬರ್ತದಲ್ಲ ನೀರು ಕುದಿಸೋದು, ಅದನ್ನು ಎಲ್ಲೋ ಮಾಡ್ತಾರೆ ಪಿ ಜಿಯಲ್ಲಿ. ರೂಮಲ್ಲಿ ಹೇಗೂ ಆಗ್ತದಲ್ಲ, ಪಿ ಜಿ ಹಾಸ್ಟೆಲಲ್ಲಿ ಎಲ್ಲ ಅದನ್ನೆಲ್ಲೋ ಮಾಡ್ತಾರೆ. ಹಾಗಾಗಿ ಇದನ್ನು ಸಹ ಎಲ್ಲೋ ಮಾಡ್ಬೋದು. ನಾವು ಈ ಕುಕ್ಕರಲ್ಲಿ ಕಾಫಿ ಮಾಡೋದು ಹೇಗೆ ಅಂತ ನೋಡುವ. ಕಾಫಿ ಮಾಡಲಿಕ್ಕೆ ಈಗ ಕೆಲವು ಮಕ್ಕಳಿಗೆ ಹಾಲು ಬೇಡ, ಖಾಲಿ ಕಾಫಿ ಸಹ ಆಗ್ತದಲ್ಲ, ಕಾಫಿ ಡಿಕಾಕ್ಷನ್. ಅದಕ್ಕೆ ನಮ್ಗೆ ಈಗ ಸನ್ರೈಸ್, ನೆಸ್ಕಾಫಿ ಅವ್ರದ್ದೆಲ್ಲ ಪ್ಯಾಕೆಟ್ ಸಿಗ್ತದೆ, ಸಣ್ಣ ಸಣ್ಣ ಪ್ಯಾಕೆಟ್, ಒಂದು ದಿವಸಕ್ಕೆ ಒಬ್ಬನಿಗೆ ಯೂಸ್ ಮಾಡುವಂಥದ್ದು ಸಹ ಸಿಗ್ತದೆ. ಸೊ ಇದರಲ್ಲಿ ನೀರು ಕುದಿಸ್ಲಿಕ್ಕೆ ಇಡುದು, ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಅನ್ನು ಹಾಕಿಕೊಳ್ಳುದು. ಅದೊಂದಾದ್ರೆ ಇನ್ನೊಂದು ಹಾಲಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹಾಲಲ್ಲಿ ಹೇಗೆ ಮಾಡುದು? ಈಗ ನಂದಿನಿ ಪ್ಯಾಕೆಟ್ ತಗೊಂಡ್ರೆ ಹಾಳಾಗ್ತದೆ. ಎರಡು ವಿಧಾನದಲ್ಲಿ ಮಾಡ್ಬೋದು. ಒಂದು ಟೆಟ್ರಾ ಪ್ಯಾಕ್ ಅಲ್ಲಿ ಹಾಲು ಸಿಗ್ತದೆ, ಇದು ಎಷ್ಟು ಸಮಯದವರೆಗೆ ಸಹ ಎಂತ ಸಹ ಹಾಳಾಗುದಿಲ್ಲ. ನೋಡಿ, ಇದೆಲ್ಲ ಯಾಕೆ ಗೊತ್ತಿದೆ, ಇಂಜಿನಿಯರಿಂಗ್ ಮಾಡುವವರು ಮತ್ತೆ MBBS ಮಾಡುವವರು, ಹಾಗೆ ಕೆಲವೆಲ್ಲ ಕಷ್ಟಕರವಾದಂತಹ ಕೋರ್ಸ್ಗಳನ್ನು ಮಾಡುವವರಿಗೆ ಕೆಲವೊಂದು ಸರ್ತಿ ಓದ್ಲಿಕ್ಕೆಲ್ಲ ಕೂತ್ಕೊಳ್ಳುವಾಗ, ಏನಾದ್ರೂ ಅಸೈನ್ಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಇರುವಾಗ ಸಿಕ್ಕಾಬಟ್ಟೆ ಅವರಿಗೆ ಬರ್ಡನ್ ಫೀಲ್ ಆಗ್ತದೆ. ಸೊ ಆಗ ಮನೆಯಲ್ಲಿ ಇದ್ರೆ ಅವರು ನೋಡಿ, ಆಗಾಗ ಬಿಸಿನೀರು ಕುಡಿದ ನಾವು ಅಥವಾ ನಾವು ಅವರಿಗೆ ಏನಾದ್ರು ಕೊಡ್ತಾ ಎಲ್ಲ ಇರ್ತೇವೆ. ಸೊ ಅವರು ರೂಮಲ್ಲಿ ಇರುವಾಗ, PG ಅಲ್ಲಿ ಇರುವಾಗ ಅವ್ರಿಗೆ ಯಾರಿದ್ದಾರೆ ಹೆಲ್ಪ್ ಮಾಡ್ಲಿಕ್ಕೆಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಕಾಫಿ ಟೀ ಬೇಕು ಅಂತ ಆಗುವಾಗ ಮಾಡಿಕೊಂಡು ಕುಡಿಬಹುದು. ಅದೇ ಟೆಟ್ರಾ ಪ್ಯಾಕ್ ಇದೊಂದಾದ್ರೆ. ಇನ್ನೊಂದು ಅಮೂಲ್ ಮಿಲ್ಕ್ ಪೌಡರ್ ತೆಗೆದಿಟ್ಕೊಂಡ್ರೆ, ನೀರು ಕುದಿಸಿ ಅದಕ್ಕೆ ಅಮೂಲ್ ಪೌಡರ್ ಹಾಕಿ, ಇದ್ರಲ್ಲಿ ನೀರು ಕುದಿಸ್ಬೇಕು, ಮತ್ತೆ ಅಮೂಲ್ ಪೌಡರ್ ಹಾಕ್ಬೇಕು, ಮತ್ತೆ ಹಾಲು ಮತ್ತು ಅಮೂಲ್ ಪೌಡರ್ ಹಾಕ್ಬೇಕು, ಮತ್ತೆ ಕಾಫಿ ಪೌಡರ್ ಹಾಕ್ಬೇಕು. ಸಕ್ಕರೆ ಬೇಕಂತ ಇಲ್ಲ, ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಬೋದು. ಈಗ ನಾನು ಈಗ ಇಲ್ಲಿ ಸ್ವಿಚ್ ಹಾಕಿದೆ, ಇಲ್ಲಿ ಆನ್ ಮಾಡಿದೆ. ನಾನೀಗ 1 ಗ್ಲಾಸ್ ಹಾಲುಂಟು, ಈ 1 ಗ್ಲಾಸ್ ಹಾಲಿನಿಂದ ನಾನು ಒಬ್ಬರಿಗೆ ಆಗುವಷ್ಟು ಕಾಫಿ ಇದರಲ್ಲಿ ಮಾಡ್ತೇನೆ. ಹಾಲು ಕುದಿಲಿಕ್ಕೆ ಇಡ್ತೇನೆ. ಈಗ ಆದಷ್ಟು ಮೆಟಲ್ ಇದ್ದಿದ್ದೆಲ್ಲ ಯೂಸ್ ಮಾಡೋದು ಬೇಡ. ಅಂದರೆ ಇದು ನಾನ್ ಸ್ಟಿಕ್ ಆದ ಕಾರಣ ಮರದ್ದೇ ನಾವು ಯೂಸ್ ಮಾಡಿದರೆ ಒಳ್ಳೆಯದು. ಮರದ್ದು ಸ್ಪೂನ್ ಕೂಡ ಸಿಗ್ತದೆ, ಮತ್ತು ಸೌಟು ಹೇಗೆ ಸಹ ಸಿಗ್ತದಲ್ಲ, ಗೊತ್ತುಂಟಲ್ಲ. ನೋಡಿ, ಈಗ ಕುದೀತಲ್ಲ, ಇದನ್ನು ನಾವು ಗ್ಲಾಸಿಗೆ ಬಗ್ಗಿಸಿ ಕೊಡುವ. ಫುಲ್ಲು ಆಫ್ ಮಾಡಬೇಕು. ಆಫ್ ಮಾಡಿಸ್ತಾ ಇದ್ದು ಸ್ವಲ್ಪ ಹೊತ್ತು ಕುದೀತಾ ಇರ್ತದೆ. ಈಗ ಮೇನ್ ಸ್ವಿಚ್ ಕೂಡ ಆಫ್ ಮಾಡ್ತೇನೆ. ಆಯ್ತಲ್ಲ, ನೋಡಿ ಇದನ್ನು ತೊಳೆಯೋದು ಸಹ ಹೇಗೆ ಅಂತ ನಿಮಗೆ ತೋರಿಸ್ತೇನೆ ನಾನು. ನೋಡಿ, ಹಾಲು ಚಂದ ಕುದ್ದಾಯಿತು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಕಾಫಿ ಪೌಡರ್. ಈಗ ಇದನ್ನು ತೊಳೆಯುವುದು ಹೇಗೆ ಅಂತ ಹೇಳಿದರೆ, ನೋಡಿ ಇದನ್ನು ಫಸ್ಟಿಗೆ ನಾವು ತೆಗಿಬೇಕು. 0 ಹೇಳಿದರೆ ಆಫ್, ಇದು ಜಾಸ್ತಿ ಫ್ಲೇಮ್, ಇದು ಕಡಿಮೆ ಫ್ಲೇಮ್, 1 ನಂಬರ್ ಹೇಳಿದರೆ. ಈಗ ಇದನ್ನು ಹೀಗೆ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಇಲ್ಲಿ ಹೀಗೆ ಹಿಡ್ಕೊಂಡು ಹೀಗೆ ತೆಗೆದ್ರೆ ಆಯಿತು. ಸ್ವಲ್ಪ ಬಲ ಹಾಕಬೇಕು. ಇನ್ನು ಇದನ್ನು ತೊಳೆಯುವ ಬನ್ನಿ. ನೋಡಿ, ಫಸ್ಟಿಗೆ ಹೀಗೆ ನೀರು ಹಾಕಿಕೊಳ್ಳುವ. ಮತ್ತು ಅದರದ್ದೇ ಬ್ರಷ್ ಕೂಡ ಬರ್ತದೆ ಒಟ್ಟಿಗೆ ನಮಗೆ. ಸೊ ಆ ಬ್ರಷಲ್ಲಿ ತೊಳಿಬೇಕು. ಮತ್ತು ಸರಿಗೆ ಎಲ್ಲ ಹಾಕಬಾರ್ದು. ಈ ಥರದ ಸ್ಪಾಂಜ್ ಟೈಪ್ ಇದೇನಾದರೂ ಇದ್ದರೆ ಅದರಲ್ಲಿ ನಾವು ತೊಳ್ಕೊಳ್ಬೇಕು. ಈ ಭಾಗಕ್ಕೆಲ್ಲ ನೀರು ಹೋಗಬಾರ್ದು. ಸೊ ಇದನ್ನು ಬಟ್ಟೆಯಲ್ಲಿ ನಾವು ಚಂದ ಮಾಡಿ ಒರೆಸಿಟ್ರೆ ಆಯ್ತು. ಇನ್ನು ನೋಡಿ, ಕ್ಲೀನ್ ಆಯ್ತಲ್ಲ. ಹಾಗೆ ಈ ಮರದ ಸೌಟೆ ಎಲ್ಲ ಉಂಟಲ್ಲ, ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ನಾವು ಕೊಡುವಾಗ ಇದನ್ನು ತೊಳೆದು ಒರೆಸಿ ಇಡ್ಲಿಕ್ಕೆ ಹೇಳ್ಬೇಕು, ಇಲ್ಲಾಂದರೆ ಫಂಗಸ್ ಬರ್ತದೆ, ಅದು ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಕುಕ್ಕರಲ್ಲಿ ಮಾಡಿದಂತಹ ದೋಸೆ ಮತ್ತು ಕಾಫಿ ರೆಡಿ. ನೋಡಿ, ಇದರಲ್ಲಿ ಇದು ಸ್ವಲ್ಪ ದಪ್ಪ ದೋಸೆ ಮಾಡಿದ್ದೇನೆ. 2 ನಾನು ಉತ್ತಪ್ಪ ಮಾಡ್ತಾರಲ್ಲ ಆ ಥರ. ಇದು ನೋಡಿ, ಇದು ತೆಳು ದೋಸೆ. ಇದು 2 ನಾನು ಉತ್ತಪ್ಪ ಮಾಡುವ ರೀತಿಯಲ್ಲಿ ಮಾಡಿದ್ದೇನೆ. ಇದು ತೆಳು ದೋಸೆ, ಹಾಗೆ ಇದು ಕೂಡ ತೆಳು ದೋಸೆ. ಅಂದರೆ ಸೈಜ್ ಅಗಲ ಬರ್ತದೆ, ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದೆ ಅಗಲ ಆದ ಹಾಗೆ. ನೋಡಿ, ಸಾಫ್ಟ್ ಕೂಡ ಉಂಟು. ನೋಡಿ, ಹೀಗೆ ನೀರು ದೋಸೆ ನಾವು ಮಾಡಬೇಕಿದ್ರೆ ಕೂಡ ಅದು ಸಹ ಇದೇ ಥರ ಬರ್ತದೆ, ಇಷ್ಟು ದಪ್ಪ ಬಂದೇ ಬರ್ತದೆ. ತೆಳು ಸಹ ಆಗ್ತದೆ, ನೀರು ಮಾಡಿದರೆ ತೆಳು ಆಗ್ತದೆ. ನಾವು ಇನ್ನೊಮ್ಮೆ ನೋಡುವ ನೀರು ದೋಸೆ ಎಷ್ಟು ತೆಳು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ.
ಇವತ್ತು ನಾನು ನಮ್ಮ ತುಳುನಾಡಿನ ಬಹಳ ಪಾಪ್ಯುಲರ್ ಒಂದು ಖಾದ್ಯ, ಅದು ಖಾದ್ಯ ಕೂಡ ಆಗ್ತದೆ, ಸಾಂಬಾರು ಕೂಡ ಆಗ್ತದೆ, ಚೇಟ್ಲ ಕೂಟು ಅಂತ ಹೇಳಿ. ಅದನ್ನು ಮಾಡಲಿಕ್ಕೆ ನಾನು ಇದು ಎಂತ ಹೇಳೋದು, ಸೇವಿನ ಎಲೆಯನ್ನು ಹುಡುಕ್ಲಿಕ್ಕೆ ಹೋದದ್ದು. ಹಾಗೆ ನಮ್ಮ ಮನೆಗೆ ಮೊದಲಿನ ಒಬ್ಬರು ಕೆಲಸಕ್ಕೆ ಬರ್ತಾಯಿದ್ರು, ತುಂಬ ಹಳೆಯ ಕಾಲದವರು. ಅವರಿಗೆ ಒಳ್ಳೆ ಸೇವೆ ಯಾವುದು ಅಂತ ಗೊತ್ತಿರ್ತದೆ. ಅಂದರೆ ಕಾಟು ಸೇವಲ್ಲಿ ಕೂಡ ಬಗೆ ಬಗೆಯ ಸೇವೆ ಎಲ್ಲ ಉಂಟು, ಅದೆಲ್ಲ ಅವರಿಗೆ ಗೊತ್ತಿರ್ತದೆ. ನಮಗೆಲ್ಲ ಮೊದಲೆಲ್ಲ ಅವರೇ ತಂದು ಕೊಡ್ತಾ ಇದ್ದದ್ದು. ಹಾಗೆ ಅವರ ಹತ್ರ ನಾನು ಕೇಳಲಿಕ್ಕೆ ಹೋದದ್ದು. ಹೋಗುವಾಗ ಅವ್ರ ರಜೆ ಅಂತೆ, ಹಾಗೆ ಮತ್ತೊಬ್ಬರು ಅಲ್ಲಿದ್ದರು. ಅವರು ನೋಡಿ ಇಷ್ಟು ತೆಗೆದು ಕೊಟ್ಟರು ನನಗೆ. ನೋಡಿ ಎಷ್ಟು ಬಗೆಯ ಸೇವುಗಳೆಲ್ಲ ನೋಡಲಿಕ್ಕೆ ಸಿಗ್ತದಲ್ಲ. ನಮ್ಮ ವೆರಿ ವೆರಿ ಸಿಂಪಲ್ ತಾಲಿ ನೋಡಿ. ನೋಡಿ ನಮ್ಮ ಬಂಟಿ ನೋಡಿ ಇಲ್ಲಿ, ಬಂಟಿ ನೋಡಿ ಇಲ್ಲಿ, ಬಂಟಿ ನೋಡಿ ಇಲ್ಲಿ. ಪೈ ವಾಕಿಂಗ್ ಪೈ ಪೈ ಪೈ. ಓ ರಾಮ, ಧೈರ್ಯ ಸುಲ ಪುಚ್ಚದು ಭಯಂಕರದು. ಐಸ ಓ ಶೇಳನೆ ಬಂಟಿನೋ. ಓ ಅಲ್ಲಿ ನೋಡಿ ವಾರಿಜ ಇದ್ದಾಳೆ, ಮೇಯ್ತಾ ಇದ್ದಾಳೆ ವಾರಿಜಕ್ಕ. ಬಾ ಕತ್ತಲೆ ಕಟ್ಟಿಕೊಂಡು ಬಂದದ್ದೇ, ನಾನು ಅವಳನ್ನು ಬಿಟ್ಟದು. ಆಗಲೇ ಶುರುವಾಯಿತು ಕತ್ತಲೆ ಕಟ್ಟಲಿಕ್ಕೆ. ಬಾ ಪರಂದು ಕೊಡ್ಬೇ ಬಲ 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 ಪರಂದು ಕೊಡ್ಬೇ. ಅವಳನ್ನು ಒಬ್ಬಳನ್ನೇ ಬಿಟ್ಟದಲ್ಲ, ಮೇಲೆ ಹೋದ್ಲು, ತೋಟಕ್ಕೆ ಹೋದ್ಲು, ಮತ್ತೆ ಹೆದರಿಕೆ ಆಯಿತು, ಸೀದಾ ಬಂದ್ಲು. ನೋಡಿ ಹಲಸಿನ ಹಣ್ಣು ಸಿಕ್ಕಿದ ಅಂತ ಉಂಟಾ. ವಾ ನನಗೆ ಇದಕ್ಕೆ ಹೇಳಲಿಕ್ಕೆ ವರ್ಡ್ಸ್ ಇಲ್ಲ.